ಓವರ್ಟೇಕ್ ವಿಚಾರದಲ್ಲಿ ಎರಡು ಬಸ್ಸುಗಳ ನಿರ್ವಾಹಕರ ನಡುವೆ ಗಲಾಟೆ ಉಂಟಾಗಿ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಈ ಘಟನೆ ನಡೆದದ್ದು ಮಂಗಳೂರು ನಗರದಲ್ಲಿ. ಓವರ್ಟೇಕ್ ವಿಚಾರಕ್ಕೆ ನಡು ರಸ್ತೆಯಲ್ಲಿ ಬಸ್ ನಿಲ್ಲಿಸಿ ಗಲಾಟೆ ಮಾಡಿದಂತಹ ನಿರ್ವಾಹಕರು ಬಳಿಕ ಮಾತಿನ ಚಕಮಕಿಗೆ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಎಷ್ಟೇ ವಿನಂತಿಸಿದ್ರು ಇವರು ಗಲಾಟೆ ನಿಲ್ಲೇ ಇಲ್ಲ. ಈ ಸಂದರ್ಭ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಮಂಗಳೂರಿನ ವಿಜಯ್ ಕೆಎಸ್ಆರ್ಟಿಸಿ ಬಳಿ ಈ ಘಟನೆ ನಡೆದಿದ್ದು 15 ನಂಬರದ ಮಂಗಳದೇವಿಯಿಂದ ಸುರತ್ಕಲ್ಗೆ ಸಂಚರಿಸುವ ಮತ್ತು 60 ನಂಬರ್ನ ಗೋರಿಗುಡ್ಡೆಯಿಂದ ಆಕಾಶ ಭವನಕ್ಕೆ ಬರುವ ಬಸ್ ನಿರ್ವಾಹಕರ ಜಗಳಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪ್ರಯಾಣಿಕರಿಗೆ ಈ ಒಂದು ಘಟನೆಯಿಂದ ಬಹಳಷ್ಟು ತೊಂದರೆ ಆಗಿತ್ತು. ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ಪಾಂಡೇಶ್ವರ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಘಟನೆಯ ಸಂಪೂರ್ಣ ವಿವರ ಪಡೆದು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ವಿವಾದಗಳಿದ್ದರೆ ಪ್ರಯಾಣಿಕರನ್ನು ಬಸ್ಸಲ್ಲಿ ಕುಳಿತುಕೊಳಿಸಿ ವಾಗ್ವಾದ ಮಾಡೋದ್ರ ಮೂಲಕ ಬಗೆಹರಿಸೋದಲ್ಲ, ಬದಲಿಗೆ ಪೊಲೀಸ್ ಠಾಣೆಗೆ ಬಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಈ ರೀತಿ ದಾರಿ ಮಧ್ಯೆ ಟ್ರಾಫಿಕ್ ಜಾಮಿಗೆ ಕಾರಣ ಆಗಬೇಡಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. Oh,